ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯೆ ದಂಪತಿ ಸಹಿತ ಇತರ ಕೆಲವು ಮಂದಿ ಸಂಕಲಕರಿಯ ಬಳಿ ಟಿಪ್ಪರೊಂದನ್ನು ತಡೆದು ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನೋದಾಗಿ ಕಾರ್ಕಳ ಪುರಸಭೆಯ ಮಾಜಿ ಸದಸ್ಯ ಶುಭದರಾವ್ ಆರೋಪ ಮಾಡಿದ್ದಾರೆ. ಬೆಳ್ಮಣ್ ಖಾಸಗಿ ಕಚೇರಿಯೊಂದರಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಸದಸ್ಯೆ ಹಾಗೂ ಇತರ ಕೆಲವು ಮಂದಿ ಸೇರಿಕೊಂಡು ಸಂಕಲಕರಿಯ ಬಳಿ ಪ್ರವೀಣ ಆಚಾರ್ಯ ಅವರ ಮಾಲಕತ್ವದ ಖಾಲಿ ಟಿಪ್ಪರೊಂದನ್ನು ತಡೆದು ತಪಾಸಣೆ ಮಾಡುವುದಿದೆ, ಬಿಡಬೇಕಿದ್ರೆ 50,000 ರೂಪಾಯಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಕೊಡದಿದ್ರೆ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಬೆದರಿಕೆಯನ್ನ ಟಿಪ್ಪರ್ ಮಾಲಕ ಪ್ರವೀಣಾಚಾರ್ಯ ಹಾಗೂ ಚಾಲಕ ಗುಣಕರ ಆಚಾರ್ಯರಿಗೆ ಒಡ್ಡಿದ್ರು. ಈ ಬಗ್ಗೆ ದೂರು ನೀಡಲು ಹೋದರೆ ಕಾರ್ಕಳ ಠಾಣೆಯಲ್ಲಿ ದೂರು ಸ್ವೀಕರಿಸಲು ಒಪ್ತಾ ಇಲ್ಲ. ಈ ಬಗ್ಗೆ ನ್ಯಾಯಾಲಯದಲ್ಲಿ ಖಾಸಗಿ ದೂರು ನೀಡಲು ಮುಂದಾಗಿದ್ದು, ರಾಜಕೀಯ ಪ್ರೇರಿತವಾಗಿ ನೀಡಿದ ದೂರನ್ನ ಹಿಂಪಡೆಯದಿದ್ದಲ್ಲಿ ಪಕ್ಷದ ವತಿಯಿಂದ ಹೋರಾಟ ಅನಿವಾರ್ಯವಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ. ಯಾರ ಮೇಲೆ ಅವರು ದೂರುಗಳನ್ನು ಅವರು ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತು ಕೊಲೆ ಬೆದರಿಕೆ ಹಾಕಿದ್ದಾರೆ, ಆ ದೂರುಗಳನ್ನು 17ನೇ ತಾರೀಕಿಗೆ ಕಾರ್ಕಳ ಠಾಣೆಗೆ ದೂರು ಕೊಟ್ಟರು ಕೂಡ ಕಾರ್ಕಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಒತ್ತಡದಿಂದ ತೆಗೆದುಕೊಳ್ಳುವುದಿಲ್ಲ. ಅಧಿಕಾರಿಗಳಿಗೆ ಸತ್ಯ ಏನು ಅಂತ ತಿಳಿದಿರ್ತದೆ. ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರೇ ಜಿಲ್ಲಾ ಉಸ್ತುವಾರಿ ಸಚಿವರಾದ್ದರಿಂದ ಅವರ ಮೇಲಿನ ಒತ್ತಡದಿಂದಾಗಿ ಠಾಣೆಯಲ್ಲಿ ಕೇಸು ದಾಖಲಾಗ್ತಾ ಇಲ್ಲ. 2 ದಿವಸ ಬಿಟ್ಟು ಅಂದರೆ ನಿನ್ನೆ 18 ತಾರೀಕಿಗೆ ದೀಪಕ್ ಕೋಟ್ಯಂದ್ರ ಮೇಲೆ ಯಾರು ಆ ಗೂಂಡಾಗಿರಿಯನ್ನು ಪ್ರಶ್ನೆ ಮಾಡಿದ್ರು, ಆ ಪ್ರಶ್ನೆ ಮಾಡಿದವರ ಮೇಲೆ ರಾಜಕೀಯ ಪ್ರೇರಿತವಾಗಿ ಕೇಸನ್ನು ಸುಳ್ಳು ಕೇಸನ್ನು ದಾಖಲು ಮಾಡುವಂಥ ಪ್ರಕ್ರಿಯೆ ಕಾರ್ಕಳ ಠಾಣೆಯಲ್ಲಿ ದಾಖಲಾಗಿದೆ. ಇದನ್ನು ಕಾರ್ಕಳ ಯುವ ಕಾಂಗ್ರೆಸ್ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅದನ್ನು ಖಂಡಿಸ್ತದೆ. ಮತ್ತು ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಲಿಕ್ಕೂ ಯುವ ಕಾಂಗ್ರೆಸ್ ಸಿದ್ಧವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಕುಶಾ ಮೂಲ್ಯ, ಜಯ ಪೂಜಾರಿ, ಅಲೆನ್ ಡಿಸೋಜಾ, ಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು.